ಸರಿಯಲ್ಲದ ಸುದ್ದಿಗಳನ್ನು ನೀಡುತ್ತಿದ್ದವು ಎಂದು ಪಾಕಿಸ್ತಾನ ಮೂಲದ 16 ಯೂಟ್ಯೂಬ್ ಚಾನೆಲ್ಗಳನ್ನು ಭಾರತ ಸರ್ಕಾರವು ನಿಷೇಧಿಸಿ ಕಟ್ಟಳೆ ಇಟ್ಟಿದೆ. ಭಾರತವು ಪಾಕಿಸ್ತಾನಿಯರ ವೀಸಾ ರದ್ದು ಮಾಡಿದ್ದು ಗೊತ್ತಿರುವ ಸಂಗತಿ. ಇದರ ಬೆನ್ನಿಗೆ ಪಾಕಿಸ್ತಾನ ಕೂಡ ಭಾರತೀಯರ ತಾತ್ಕಾಲಿಕ ವೀಸಾ ರದ್ದುಪಡಿಸಿದೆ. ಈ ಯೂಟ್ಯೂಬ್ ಚಾನೆಲ್ಗಳು ಭಾರತವೇ ಉಗ್ರ ದಾಳಿ ನಡೆಸಿವೆ ಎಂಬ ಮಾದರಿಯಲ್ಲಿ, ಇಲ್ಲವೇ ಹಾಗೆ ಅರ್ಥ ಬರುವಂತೆ ಪಾಕಿಸ್ತಾನವು ವೀಸಾ ರದ್ದುಪಡಿಸಿದ್ದನ್ನು ಒತ್ತಿ ಬರೆದಿವೆ. ವಿಚಿತ್ರವೆಂದರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯಾದ ಬಿಬಿಸಿಯ ಬಿಬಿಸಿ ಇಂಡಿಯಾ ಕೂಡ ಪಾಕಿಸ್ತಾನ ವೀಸಾ ರದ್ದು ಮಾಡಿದ್ದನ್ನು ಮುಖ್ಯ ತಲೆಬರಹವಾಗಿ ಸುದ್ದಿ ಪ್ರಕಟಿಸಿದೆ. ಈ ಸುದ್ದಿಗಳು ಪಹಲ್ಗಾಂವ್ನಲ್ಲಿ ಹಿಂಸಾಚಾರ ನಡೆಸಿದ್ದಕ್ಕಾಗಿ ಭಾರತದವರ ತಾತ್ಕಾಲಿಕ ವೀಸಾ ರದ್ದುಪಡಿಸಲಾಗಿದೆ ಎಂಬಂತಿದ್ವು. ಹಾಗಾಗಿ ಈ ಸುದ್ದಿಗಳು ಭಾರತೀಯರ ಕಣ್ಣು ಕೆಂಪಾಗಿಸಿದ್ವು. ಬಿಬಿಸಿ ಇಂಡಿಯಾವನ್ನು ನಿಷೇಧಿಸಿಲ್ಲವಾದರೂ ಅದರ ಭಾರತೀಯ ಮುಖ್ಯಸ್ಥ ಜಾಕಿ ಮಾರ್ಟಿನ್ ಅವರಿಗೆ ಭಾರತ ಸರ್ಕಾರದ ಪರ ಎಚ್ಚರಿಕೆಯ ಕಾಗದ ಬರೆಯಲಾಗಿದೆ. ಭಾರತೀಯ ಗೃಹ ಸಚಿವಾಲಯದ ಶಿಫಾರಸಿನ ಮೇಲೆ ನಿಷೇಧಗೊಂಡ ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳಲ್ಲಿ ನ್ಯೂಸ್ ಡೌನ್, ಸಮಾ ಟಿವಿ, ARY ನ್ಯೂಸ್, ಬೋಲ್ ನ್ಯೂಸ್, ರಾಫ್ಟರ್, ಜಿಯೋ ನ್ಯೂಸ್, ಸುನೋ ನ್ಯೂಸ್ ಮೊದಲಾದವುಗಳು ಸೇರಿವೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.